ಇಂಚಿಪದ ದಿನಕ್ಲೆಡ್ ಫೋಟೋಲೆನ್ ಪತ್ತೊಂದು ರಾಜಕೀಯ ಮಾಲ್ಪನೆನ್ ತೂವೊಂದುಲ್ಲ ಮುರಾನಿ ನಿಸಾನ್ ಶೇಖ್ ಪನ್ಪಿನ ವಿದ್ಯಾರ್ಥಿನಿ ಬಂಧಿಸಾದ ತನಿಖೆ ಮಲ್ತೊಂದುಲ್ಲೇರು ಆ ಆಣನ ಅಮ್ಮೆರ್ನೊಟ್ಟಿಗೆ ಯುಟಿ ಕಾದರ್ ಉಂತುದನ ಫೋಟೋ ಉಂಡು ಪಂಡದು ಬಿಜೆಪಿ ದಕ್ಲು ವಾಟ್ಸಾಪ್ ಪಾಡೊಂದು ಕಮೆಂಟ್ ಪಾಡೊಂದು ದಾದ ಪ್ರಚಾರ ಮಲ್ತೊಂದುಲ್ಲೇರು ಚುನಾವಣೆದ ಪೊರ್ತುಡು ಚುನಾವಣೆ ಕೈತಲ್ ಬನ್ನಗ ಇಂಚಿತಿ ಸುದ್ದಿಲೆನ್ ಪರಡದು ಜನಕ್ಲೆಡ ಗೊಂದಲ ಮಲ್ಪನ ಬೇಲೆನು ಬಿಜೆಪಿ ದಕ್ಲು ಮಲ್ತೊಂದುಲ್ಲೇರು ಕೇವಲ ಒಟ್ಟಿಗೆ ಫೋಟೋ ಇತ್ತಿಪೆಟ್ಟಿಗೆ ಯುಟಿ ಖಾದರ್ಗ್ ಆಯಗ್ಲ ದಾಲ ಸಂಬಂಧ ಇಚ್ಚಿ ಎನ್ಐಎದ ತನಿಖೆ ನಿಷ್ಪಕ್ಷವಾದ ಆವಡ್ ಪನ್ಪಿನೇನು ತಂಕ್ಲುಲ ಒತ್ತಾಯ ಮಲ್ಪುವ ಅವೆತ ಬದಲ್ಗ್ ಖಾದರ್ಗ್ಲ ಆಯಗ್ಲ ದಾಲ ಸಂಬಂಧ ಇಚ್ಚಿ ಇಂಚಿತಿ ಅಪಪ್ರಚಾರದ ಬಗೆಟ್ ತಂಕ್ಲು ಖಂಡಿಸಾವ ಪಂಡದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಸುದ್ದಿಗೋಷ್ಠಿ ತೆರಿಪಾದರು. ಮೊನ್ನೆ ಎನ್ಐಎ ರಿಷನ್ ಶೇಖ್ ಎಂಬ ಒಂದು ವಿದ್ಯಾರ್ಥಿಯನ್ನ ಬಂಧಿಸಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆ ಎನ್ಐಎ ಅವರು ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಹುಡುಗನ ತಂದೆಯ ಫೋಟೋ ಯುಟಿ ಖಾದರ್ ಜೊತೆ ನಿಂತು ಫೋಟೋ ಇದೆ ಅಂತ ಹೇಳಿಕೊಂಡು ಭಾರತೀಯ ಜನತಾ ಪಕ್ಷದವರು ಅದನ್ನು ವಾಟ್ಸಪ್ಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಕಮೆಂಟ್ಸ್ ಹಾಕುವುದರ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಇಂಥ ಸುದ್ದಿಗಳನ್ನು ಬೇನಾಮಿ ಸುದ್ದಿಗಳನ್ನು ಹರಡಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಭ್ರಮೆಯನ್ನು ಭಾರತೀಯ ಜನತಾ ಪಕ್ಷದವರು ಇಟ್ಕೊಂಡಿದ್ದಾರೆ. ಎನ್ಐಎ ಒಂದು ವಿದ್ಯಾರ್ಥಿಯ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಆ ತನಿಖೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ನಾವು ಬ್ಲಾಕ್ ಕಾಂಗ್ರೆಸ್ ಕೂಡ ಒತ್ತಾಯ ಮಾಡ್ತೇವೆ. ಆದರೆ ಎನ್ಐಎಯಲ್ಲಿ ಬಂಧಿತ ರಿಷನ್ ಶೇಖ್ ಎಂಬತನ ತಂದೆ ಜೊತೆಯಲ್ಲಿ ಯುಟಿ ಖಾದರ್ ಅವರ ಫೋಟೋ ಇದೆ ಎಂಬ ಅದನ್ನು ಮುಂದಿಟ್ಟುಕೊಂಡು ಬಿಜೆಪಿಯ ಸ್ನೇಹಿತರು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವುದು ಖಂಡನೀಯ. ಅದನ್ನು ನಾವು ಖಂಡಿಸ್ತೇವೆ. ಆತನಿಗೂ ಯುಟಿ ಖಾದರ್ ಅವರಿಗೆ ಯಾವುದೇ ಸಂಬಂಧ ಇಲ್ಲ. ಎನ್ಐಎ ಬಿಜೆಪಿ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ. ಈ ಸಂಸ್ಥೆಯಿಂದ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ, ನಡೆಸಲಿ ಅಂತ ನಾವು ಕೋರುವುದು. ಆದರೆ ಬಿಜೆಪಿಯ ನಾಯಕರುಗಳು ಅವರ ಬಿಜೆಪಿಯ ಸಚಿವರು ಮತ್ತು ನಾಯಕರುಗಳ ಕುಟುಂಬಸ್ಥರ ಜೊತೆ ಮೊನ್ನೆ ಕೆಲವೊಂದು ಫೋಟೋಗಳು ಬಂದಾಗ ಆ ನೋಟುಗಳ ಕಂತೆ ನೋಟುಗಳನ್ನು ಹರಡಿ ಸೆಲ್ಫಿ ತೆಗೆದುಕೊಂಡು ಬಿಜೆಪಿ ನಾಯಕರ ಜೊತೆ ಫೋಟೋ ತೆಗಿತಿರುವಾಗಂತ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಯಾರೂ ಒಬ್ಬರು ಕೂಡ ಅದನ್ನು ಖಂಡನೆ ಮಾಡಲಿಲ್ಲ ಮತ್ತು ಅದನ್ನು ಹೇಳಲಿಲ್ಲ, ಅದರ ಬಗ್ಗೆ ಕಮೆಂಟ್ಸೇ ಮಾಡೋದಿಲ್ಲ. ಸುಮ್ಮನೆ ಇಲ್ಲದ್ರೆ ಈ ಖಾದರ್ ಅವರ ಹುಡುಗನ ತಂದೆ ಖಾದರ್ ಅವ್ರ ಫೋಟೋ ಇದೆ. ಖಾದರ್ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಜಿ ಸಚಿವರು, ಕ್ಷೇತ್ರದ ಜನಪ್ರಿಯ ಶಾಸಕರು. ಸುಮಾರು ಅವ್ರು ಬಂದಾಗ ಎಲ್ಲರೂ ಬಂದು ಹತ್ತಿರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಯಾರಾದ್ರು ಫೋಟೋ ತೆಗೆದಿದ್ದರೆ ಅದನ್ನು ಹಾಕಿಕೊಂಡು ಅವರಿಗೆ ಲಿಂಕ್ ಉಂಟು ಅಂತ ಬೇಡಾದ ಕಮೆಂಟ್ಸ್ ಹಾಕೋದನ್ನು ನಾವು ಈ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಖಂಡನೆ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷದವರಿಗೆ ಪಕ್ಷದ ನಾಯಕರಾದ ರಘುಪತಿ ಭಟ್ಟಿಯರವರು ಎನ್ಐಎ ಅಧಿಕಾರಿಯ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ರಘುಪತಿ ಭಟ್ರವರು ಕಳೆದ ವರ್ಷ ಅವರ ಹಗರಣದಲ್ಲಿ ಸಿಕ್ಕಾಕೊಂಡಾಗ ಅವರ ಬಗ್ಗೆ ಬಿ ಜೆ ಪಿಯವರು ಏನು ಮಾತಾಡಲಿಲ್ಲ, ಚಕ್ಕರವೆತ್ತುವುದಿಲ್ಲ. ಅನೇಕ ಬಿ ಜೆ ಪಿ ನಾಯಕರುಗಳ ಬಗ್ಗೆ ಏನೇನು ಇದು ಬರ್ತಾ ಇದೆ ಅದರ ಬಗ್ಗೆ ಯಾರೂ ಬಿ ಜೆ ಪಿ ನಾಯಕರು ಮಾತಾಡೋದೇ ಇಲ್ಲ. ರಘುಪತಿ ಭಟ್ರವರು ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಅವರು ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಕ್ಷೇತ್ರದ ಜನ ಖಾದರ್ ಅವರ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ. ಎಲ್ರಿಗೂ ಅವರ ಇದೇನಿದೆ, ಅವರ ನಡತೆ ಹೇಗಿದೆ ಎಂಬುದನ್ನು ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ. ಮೊನ್ನೆ ರಘುಪತಿ ಭಟ್ರವರು ಎನ್ಐಎ ಅಧಿಕಾರಿ ರೀತಿಯಲ್ಲಿ ವರ್ತನೆ ಮಾಡೋದನ್ನು ನಾವು ಖಂಡಿಸ್ತೇವೆ. ಅವರು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಿದರೆ ಅವರ ಹಿಂದಿನ ಪುರಾಣ ಏನೆಂಬುದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಅದಕ್ಕೆ ನಮಗೆ ಇದು ಮಾಡಲಿಕ್ಕೂ ಪ್ರತಿಭಟನೆ ಮಾಡಲಿಕ್ಕೆ ಗೊತ್ತಿದೆ. ಆದುದರಿಂದ ರಘುಪತಿ ಭಟ್ರವರ ಆ ರೀತಿ ವರ್ತನೆ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಯುಟಿ ಖಾದರ್ ಅವರ ಬಗ್ಗೆ ಈ ಕ್ಷೇತ್ರ ಜನ ಎಲ್ಲ ತಿಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರೊಂದು ಈ ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಗಿಮಿಕ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಮನದಲ್ಲಿಟ್ಟುಕೊಂಡು ಈ ಫೋಟೋ ರಾಜಕೀಯವನ್ನು ಮಾಡುತ್ತಿರುವುದು ಖಂಡನೀಯ. ಮುಂದಿನ ದಿನಗಳಲ್ಲಿ ಆದರೂ ಇವರು ಈ ರೀತಿ ಮಾಡದೆ ಆ ಫೋಟೋ ರಾಜಕೀಯವನ್ನು ನಿಲ್ಲಿಸಬೇಕು ಅಂತ ನಾವು ಕೋರ್ತಾ ಇದ್ದೇವೆ ಅವರನ್ನು. ಮತ್ತು ಈ ಎನ್ಐಎಯಲ್ಲಿ ಬಂದಿರ್ತಾದಂಥ ರಿಷನ್ ಶೇಖ್ ಎಂಬ ವಿದ್ಯಾರ್ಥಿಯ ಬಗ್ಗೆ ನಾವು ಏನು ಹೇಳುವುದಂದರೆ, ನಮಗೆ ನಿಷ್ಪಕ್ಷಪಾತ ತನಿಖೆಯನ್ನು ಎನ್ಐಎ ಅವರು ಮಾಡಬೇಕು. ಅದರಿಂದ ತನಿಖೆ ನಡೆಯೋದಕ್ಕೆ ನಮ್ಮದು ಏನು ಆಕ್ಷೇಪ ಇಲ್ಲ. ಮತ್ತು ಯಾರಿಗೂ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಅದು ಯಾರು ಮಾಡಿದರೂ ಖಂಡನೀಯ ಅಂತ ನಾವು ಕೂಡ ಎನ್ಐಎಯನ್ನು ಒತ್ತಾಯಿಸ್ತೇವೆ. ಯುಟಿ ಖಾದರ್ನ ಬಗೆಟ್ ಅಪಪ್ರಚಾರ ಮಲ್ಪೆರೆ ಬಿಜೆಪಿ ದಕ್ಲೆಗ್ ಇಂದೊಂಜಿ ಸುದ್ದಿ ಮಾತ್ರ ಕೊಜಪುಡು ಕಲ್ಲು ನಾಡ್ಲಕ ಬುಡ್ನ ಬಿಜೆಪಿ ದಕ್ಲೆನ ಇಂಚಿತ್ತಿ ಫೋಟೋ ಪ್ರಕರಣ ಬೋಡಿತ್ತಿನಾತು ಉಂಡು ಪಂಡದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿರಿಯ ಉಪಾಧ್ಯಕ್ಷರು ದಿನೇಶ್ ರೈ ತೆರಿಪಾದರು.
ಮಂಗಳೂರಿನಲ್ಲಿ ವಿನಾಯಕ ಬಾಲಿಗನ ಕೊಲೆಯಾದಂಥ ಸಂದರ್ಭದಲ್ಲಿ ಅದರ ಪ್ರಧಾನ ಆರೋಪಿ ಯಾರು? ನರೇಶ್ ಶೆಣೈ. ಅವನ ಒಟ್ಟಿಗೆ ಅಲ್ಲಿಯ ಶಾಸಕರು ಸುತ್ತಾಡಿಕೊಂಡಂಥ ಅನೇಕ ಫೋಟೋಗಳು ಅವರ ಸಾಮಾಜಿಕನಲ್ಲಿ ಬರ್ತಾ ಇತ್ತು. ಅದು ಬಿಟ್ಟು ಅಂಥ ಆರೋಪಿಯದು ತನಿಖೆ ಇವತ್ತು ಕೂಡ ನ್ಯಾಯಾಲಯದಲ್ಲಿ ನಡೆಯುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹೋಗಿ ಸಿಕ್ಕಿ ಅವರ ಜೊತೆಯಲ್ಲಿದ್ದ ಫೋಟೋವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಂಡು ಈ ರೀತಿ ಆರೋಪಿಗಳ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದು ಮಾತ್ರ ಅಲ್ಲ, ಅವರು ದೇಶದ ಪ್ರಧಾನಿಯನ್ನು ಸಂಪರ್ಕ ಮಾಡ್ತಾರೆ ಅಂತ ಹೇಳಿದರೆ, ಅದು ಅಲ್ಲದೆ ನಮ್ಮ ವೇದವ್ಯಾಸ್ ಕಾಮತ್ ಅವರ ಜೊತೆಯಲ್ಲಿರುವ 24 ಗಂಟೆ ಇದ್ದವನು ನರೇಶ್ ಶೆಣೈ. ಯಾಕೆಂದರೆ ನಮಗೂ ಕೂಡ ಗೊತ್ತಿದ್ದಂಥ ವಿಚಾರ. ಅವರು ಕೂಡ ನಾನು ಕಾಲೇಜಲ್ಲಿ ಕಳೀತಾ ಇರುವಾಗ ನನ್ನ ಜೂನಿಯರ್ಸ್ ಆಗಿದ್ದರು. ಇಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಉಲ್ಲಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಅವರನ್ನು ಸೋಲಿಸಬೇಕು ಅನ್ನುವಂಥ ತಮ್ಮ ಕನಸು ಏನಿದೆ ಅದು ಯಾವತ್ತೂ ಕೂಡ ನನಸಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಉಲ್ಲಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಲ್ಲ, ಇವತ್ತು ರಾಜ್ಯದ ಜನರಿಗೆ ಗೊತ್ತು UT ಖಾದರ್ ಅವರು ಹೇಗೆ ಏನು ಅನ್ನುವಂಥದ್ದು. ಅವರ ನಡತೆ ಬಗ್ಗೆ ಆಗಲಿ, ಅವರು ಯಾವ ವಿಚಾರದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣ ಯಾವುದೂ ಕೂಡ ಅವರ ಮೇಲೆ ಯಾವುದೇ ಆರೋಪ ಇಲ್ಲ. ಹಾಗಾಗಿ ಇವತ್ತು ಮೊಸರಲ್ಲಿನಲ್ಲಿ ಕಲ್ಲನ್ನು ಹುಡುಕತಕ್ಕಂಥ ಕೆಲಸವನ್ನು BJP ಅವರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಆದರೆ ಆ ರಿಷನ್ ಶೇಖ್ ಅನ್ನುವಂಥ ವಿದ್ಯಾರ್ಥಿ ಏನಾದರೂ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಆದರೆ ಅವನಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತು UT ಖಾದರಿಗೆ ಮತ್ತು ಯಾರಾದರೂ ಒಂದು ಫೋಟೋ ತೆಗಿತಾರೆ ಅಂತ ಹೇಳಿದರೆ, UT ಖಾದರ್ ಏನೊಂದು ಮನೆಯಲ್ಲಿ ಕುಳಿತುಕೊಳ್ಳುವಂಥ ವ್ಯಕ್ತಿ ಅಲ್ಲ, ಅವರೊಬ್ಬರು ಜನಪ್ರತಿನಿಧಿ. ಇಲ್ಲಿ ಸಭೆ ಸಮಾರಂಭಗಳಲ್ಲಿ ಯಾರಾದರೂ ಬಂದು ಒಟ್ಟಿಗೆ ನಿಲ್ತಾರೆ, ಫೋಟೋ ತೆಗಿತಾರೆ, ಇದೆಲ್ಲ ಇದ್ದದ್ದೇ. ಹಾಗೆ ನೋಡಿದರೆ ಈಶ್ವರಪ್ಪರ ಜೊತೆಯಲ್ಲಿ ಅಲ್ಲಿ ಮರ್ಡರ್ ಮಾಡಿದಂಥ ಆರೋಪಿ ಅವನ ಫೋಟೋ ಕೂಡ ಇದೆ. ಅದರ ಬಗ್ಗೆ ಯಾಕೆ ನೀವು ಮಾತೆತ್ತುವುದಿಲ್ಲ? ಅಲ್ಲಿ ನಮ್ಮ ಸಿ ಟಿ ರವಿ ಅವರು ಈಗ ಮಂತ್ರಿ ಆಗಿದ್ದಾರೆ. ಅವರ ಜೊತೆಯಲ್ಲಿ 3 ಜನ ಆರೋಪಿಗಳ ಫೋಟೋ ಇತ್ತು, ಸಾಮಾಜಿಕ ಜಾಲದಲ್ಲಿ ಬಂದಿತ್ತು, ಇನ್ನಿತರ ವಿಚಾರಗಳಲ್ಲಿ ಅದು ಗೊತ್ತಾಗಿತ್ತು. ಇದು ಯಾವುದರ ವಿಚಾರದಲ್ಲಿ BJP ಅವರು ಮಾತನಾಡೋದಿಲ್ಲ. BJP ಅವರಿಗೆ ಏನು ಅಂತ ಹೇಳಿದರೆ UT ಖಾದರನ್ನು ಒಂದು ಸೋಲಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಸೋಲದಿದ್ದರೂ ಪರವಾಗಿಲ್ಲ, ಸೋತರೂ ಪರವಾಗಿಲ್ಲ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರನ್ನು ಸೋಲಿಸಬೇಕು ಅನ್ನುವಂಥ ಹುನ್ನಾರ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಉಲ್ಲಾಲ ಮಂಗಳೂರಿನ ಜನತೆ ಯಾವತ್ತೂ ಕೂಡ ಕಿವಿ ಕೊಡುವುದಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಯಾರು ಕೂಡ ಇದಕ್ಕೆಲ್ಲ ಹೆಚ್ಚು ಗಮನ ಕೊಡುವಂಥ ವಿಚಾರಕ್ಕೆ ನಾವು ಹೋಗುವುದಿಲ್ಲ. ಯಾಕೆಂದರೆ ಇದೆಲ್ಲ ಸಿಲ್ಲಿ ಮ್ಯಾಟರ್. ರಘುಪತಿ ಭಟ್ರು ಸುರುಕು ಅರಣ್ಯ ಇಲ್ಲದ ಬಗೆಟು ತೂವನಡು ಅವೆತ ಬದಲ್ಗು ತಂಕ್ಲನ ಶಾಸಕರ್ನ ಮಿತ್ತು ಅಪಪ್ರಚಾರ ಮಲ್ಪನ ಬೊರ್ಚಿ UT ಖಾದರ್ ಎಂಚ ದಾದ ಪಂಡದು ಕ್ಷೇತ್ರದ ಜನಕರಿಗೆ ಗೊತ್ತುಂಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ದಿನೇಶ್ ಕುಂಪಲ ಸುದ್ದಿಗೋಷ್ಠಿಯಲ್ಲಿ ತೆರಿಪಾಯರು. ಅಧ್ಯಕ್ಷರು ಹೇಳಿದ್ದಾರೆ, ರಘುಪತಿ ಭಟ್ರವರು ಯಾವ ರೀತಿ ಜಾಲದಲ್ಲಿ ಸಿಕ್ಕಾಕಿಕೊಂಡಿದ್ರು, ಯಾವ ರೀತಿ ಹೊರಗೆ ಬಂದರು, ಅದಲ್ಲದೆ ಪ್ರವಾಸೋದ್ಯಮ ಕೇಂದ್ರವಾಗಿ ಮಲ್ಪೆ ಬೀಚನ್ನು ಮಾಡುವ ಒಂದು ತುರಾತುರಿಯಲ್ಲಿ ಯಾವ ಒಂದು ಘಟನೆಯಲ್ಲಿ ಅವರು ಸಿಲುಕಿಕೊಂಡಿದ್ದರು, ಆ ಉದ್ಘಾಟನೆಗೆ ಸ್ವಾಮಿಯವರನ್ನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಆ ಮಲ್ಪೆ ಬೀಚಲ್ಲಿ ಯಾವ ಥರದ ಒಂದು ಸನ್ನಿವೇಶವನ್ನು ಸ್ವಾಮೀಜಿಯವರು ಸಮೇತ ಎದುರುಗೊಳ್ಳಬೇಕಾಯಿತು ಎಂಬ ವಿಷಯವನ್ನು ಕೂಡ ಇವತ್ತು ರಘುಪತಿ ಭಟ್ರವರು ಆಲೋಚನೆ ಮಾಡಬೇಕು. ಒಂದು ನಮ್ಮ ವಿರೋಧ ಪಕ್ಷದ ಉಪನಾಯಕರಾದಂಥ ಖಾದರ್ ಅವರ ಬಗ್ಗೆ ಒಂದು ಆರೋಪ ಮಾಡುವಾಗ ಪ್ರಚಾರದ ಒಂದು ವಿಷಯಕ್ಕಾಗಿ ಆರೋಪ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ಬಹುಶಃ ಸ್ಯಾಂಟ್ರೋ ರವಿಯವರ ವಿಷಯ, ಅವರಿಗೆ 12 ಕೇಸುಗಳು ಅವರ ಮೇಲೆ ದಾಖಲಾಗಿದೆ. ಈಗಾಗಲೇ ಅವರು ತಲೆಮರೆಸಿಕೊಂಡಿದ್ದಾರೆ. ಸ್ಯಾಂಟ್ರೋ ರವಿಯವರು ಹಣದ ಮುಂದೆ ಸೆಲ್ಫಿ ಫೋಟೋವನ್ನು ತೆಗೆದುಕೊಂಡು ವಿಡಿಯೋವನ್ನು ಮಾಡಿಕೊಂಡು 13 ನಮ್ಮ ಏನು ಜಂಟಿ ಸರ್ಕಾರ ಇರುವಾಗ, ಜನತಾದಳ ಮತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ 13 ಶಾಸಕರನ್ನು ಬಾಂಬೆಗೆ ಕರ್ಕೊಂಡು ಹೋಗುವಾಗ ಸ್ಯಾಂಟ್ರೋ ರವಿಯವರ ಯಾವ ರೀತಿ ಪಾತ್ರ ಇತ್ತು ಎಲ್ಲವೂ ಇವತ್ತು ದಾಖಲಾಗಿದೆ. ನಿನ್ನೆ ಸಂಬಂಧಪಟ್ಟ ಸಿಡಿಯನ್ನು ಕೂಡ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಕೂಡ ಅದರ ವಿರುದ್ಧ ಧ್ವನಿ ಎತ್ತಿದೆ. ಇದನ್ನು ಮರೆಮಾಚಲಿಕೆ ಬೇಕಾಗಿ ನೀವು ಬೇರೆ ಬೇರೆ ಜನರ ಒಂದು ದಿಕ್ಕನ್ನು ತಪ್ಪಿಸುವ ಒಂದು ಕೆಲಸ ಇನ್ನು ಮುಂದೆ ಮಾಡಬಾರ್ದು. ಖಂಡಿತವಾಗಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ, ಅವರಿಗೆ ಬೆಂಬಲವನ್ನು ಕೊಡ್ತಿದ್ದೇವೆ. ಅವರು ಯಾವುದೇ ಇಂತಹ ಕೆಲಸಕ್ಕೆ ಖಂಡಿತವಾಗಿ ಅವರ ಬೆಂಬಲ ಇಲ್ಲ. ಬಹುಶಃ ಅಧ್ಯಕ್ಷರು ಹೇಳಿದ ಹಾಗೆ ಜನಪ್ರಿಯ ಶಾಸಕರವರು ಜನನಾಯಕರು ಆಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ. ಅವರು ಹೋಗುವಾಗ ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ಸೆಲ್ಫಿ ಅಥವಾ ಫೋಟೋಗಳನ್ನು ತೆಗಿತಾರೆ. ಸ್ಯಾಂಟ್ರೋ ರವಿಯಾಗಿ ಯಾರೂ ಕೂಡ ಒಳಗೊಳಗೆ ಅವರು ಒಟ್ಟಿಗೆ ಕೂತುಕೊಂಡು ಇವತ್ತು ಗೃಹ ಮಂತ್ರಿಯವರ ಜೊತೆಯಲ್ಲಿ
ಕುಳಿತುಕೊಂಡು DYSP ಅವರ ಒಂದು ಫೋನ್ ಕದ್ದಾಲಿಕೆ ಏನಿದೆ, ನಿನ್ನೆ ಫೋನ್ನ ಒಂದು ಸಂಭಾಷಣೆ ಏನಿದೆ, ಈ ಬಗ್ಗೆ ಇಂಥ ಒಂದು ಸನ್ನಿವೇಶ ಯಾವುದು ಇಲ್ಲಿ ಆಗಲಿಲ್ಲ. ಖಂಡಿತವಾಗಿ BJP ಅವರು ಅವರ ಮನೆಯನ್ನು ಮೊದಲು ರಿಪೇರಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿ ನಡೆದಿನ ಸುದ್ದಿಗೋಷ್ಠಿಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರು ದೀಪಕ್ ಪಿಲಾರ್, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಮನ್ಸೂರ್, ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ, ಇಂಟಕ್ದ ವಿಶಾಲ್ ಕಾಸಿಂ ಬೆಟ್ಟು ಸುದ್ದಿಗೋಷ್ಠಿ ಒಟ್ಟಿಗೆ ಎತ್ತರು.